ಆಲ್ವಿಟಾ ಡಿಸೋಜಾ. ನನಗೆ ಈ ವರ್ಷ 596 ವಾಣಿಜ್ಯ ವಿಭಾಗದಲ್ಲಿ 596 ಮಾರ್ಕ್ಸ್ ಬಂದು ಪ್ರಥಮ ರ್ಯಾಂಕ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರಲಿಲ್ಲ. ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚೇರ್ಮನ್ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ, ಮತ್ತು ನಮ್ಮ ಡೀನ್ ಸರ್, ಲೆಕ್ಚರರ್ಸ್, ಫ್ಯಾಕಲ್ಟಿ, SWs, ಫ್ರೆಂಡ್ಸ್ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ನನ್ನ ಸ್ಪೆಷಲ್ ಮೆನ್ಷನ್ ಇದೆ ನನ್ನ ಪೇರೆಂಟ್ಸ್ ಬಗ್ಗೆ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಣ್ಣ ಮತ್ತು ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ನಾನು ಏನು ಹೇಳಿದ್ರೆ ನನಗೆ ಅವರು ಕೊಡ್ತಾರೆ. ಎಜುಕೇಷನ್ಗೆ ಸಂಬಂಧಪಟ್ಟ ಏನು ಕಾಂಪ್ರಮೈಸ್ ಮಾಡೋದಿಲ್ಲ, ಅವರು ಡೈರೆಕ್ಟ್ ಕೊಡ್ತಾರೆ ಏನು ಹೇಳಿದ್ರೆ ಸಹ. ಮತ್ತು ನನ್ನ ಅಪ್ಪ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ನನಗೆ ಈಗ ನಾನು CPT ಟ್ರೈನಿಂಗ್ ಪಡಿತಾ ಇದ್ದೇನೆ ಆಳ್ವಾಸ್ ಕಾಲೇಜಿನಲ್ಲಿ. ನಮ್ಮ ಆಳ್ವಾಸ್ ಕಾಲೇಜ್ ಸತ್ಯ ಎಲ್ಲರೂ ಎಣಿಸ್ತಾರೆ ಆಳ್ವಾಸ್ ಕಾಲೇಜ್ ಅಂತ ಹೇಳುವಾಗ ನನಗೆ ಫಸ್ಟ್ ಅನಿಸೋದು ಸ್ಟ್ರಿಕ್ಟ್ನೆಸ್. ಆದರೆ ಇಲ್ಲಿ ಬಂದ ನಂತರ ನನಗೆ ತಿಳಿಸೋದು ಏನು ರಿಯಾಲಿಟಿ ಅಂತ. ಸೊ ನನ್ನ ಥಿಂಕಿಂಗ್ ಆಳ್ವಾಸ್ಗೆ ಬಂದಿಲ್ಲದಿದ್ದರೆ ನನಗೆ ರ್ಯಾಂಕ್ ಬರಲು ಸಾಧ್ಯನೇ ಇಲ್ಲ. ಸೊ ಐ ಆಮ್ ರಿಯಲಿ ಲಕ್ಕಿ. ನನಗೆ ಆಳ್ವಾಸಲ್ಲಿ ಸೀಟ್ ಸಿಕ್ಕಿದ್ದು. ಫುಲ್ ಫ್ರೀಡ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಈಗ CPT ಸಹ ನನಗೆ ಫ್ರೀಯೇ ಕೊಟ್ಟಿದ್ದಾರೆ ಅವರು. ಸೊ ಅದೇ ಕಂಟಿನ್ಯೂ ಆಗ್ತದೆ. ನಮ್ಮದು ಜೂನ್ ಮಂತಲ್ಲಿ CPT ಇದೆ ಮತ್ತು ನಾನು ಫ್ಯೂಚರಲ್ಲಿ CA ಆಗುವ ಕನಸನ್ನು ಕಂಡಿದ್ದೇನೆ.